ಕರಾವಳಿ ಪದ್ಮಶಾಲಿಗರ ಮೂಲ ಕ್ಷೇತ್ರ ಬಾರ್ಕೂರು ಶ್ರೀ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಮಗ್ರ ಜೀರ್ಣೋದ್ಧಾರಗೊಂಡು ಫೆಬ್ರವರಿ 14ರಿಂದ 20ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ದೇವಸ್ಥಾನದ ಒಳಗಡೆ ತೀರ್ಥಮಂಟಪ ಸೇರಿದಂತೆ ಎಲ್ಲಾ ಗರ್ಭಗುಡಿಗೆ ಹಿತ್ತಾಳೆಯ ಕುಸುರಿ ಕೆಲಸದ ಜೋಡಣೆಯಿಂದ ಬಂಗಾರದ ಮೆರುಗು ಕಾಣುತ್ತಿದೆ. ಹೊರಗಡೆ ಸಿಮೆಂಟ್ನಿಂದ ಸಾಗುವಾನಿ ಮರದಂತೆ ಮಾಡಲಾದ ಕಂಬಗಳಿಗೆ ಬಣ್ಣ ನೀಡಲಾಗಿ ನೈಜತೆ ಕಾಣುತ್ತಿದೆ. ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ, ಚಪ್ಪರ, ಸೇವಾ ಕೌಂಟರ್, ಕ್ಷೇತ್ರಪಾಲ, ಮಿನಿ ಸಭಾ ಭವನದ ಕಾಮಗಾರಿ, ನಾಗಬನದ ಕೆಲಸಗಳು ಅಂತಿಮ ರೂಪ ಪಡೆಯುತ್ತಿದೆ. ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಬಿ ಶ್ರೀನಿವಾಸ ಶೆಟ್ಟಿಗಾರ್, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಎಚ್.ಎ. ಗೋಪಾಲ್, ಆಡಳಿತ ಮೊಕ್ತೇಸರ ಡಾಕ್ಟರ್ ಜಯರಾಮ ಶೆಟ್ಟಿಗಾರ್, ಭಾಸ್ಕರ ಶೆಟ್ಟಿಗಾರ್, ರಘುರಾಮ ಶೆಟ್ಟಿಗಾರ್ ಮತ್ತು ನಾನಾ ಉಪಸಮಿತಿಗಳ ಪದಾಧಿಕಾರಿಗಳು ರಾತ್ರಿ ಹಗಲು ಎನ್ನದೆ ಸೇವೆಯಲ್ಲಿ ತೊಡಗಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ದುಡಿಯುತ್ತಿದ್ದಾರೆ. ದೇವಸ್ಥಾನದ ಬ್ರಹ್ಮಕಲಶದ ಕೊನೆಯ ಹಂತ ಕಾಮಗಾರಿ ಕೊನೆಯ ಹಂತ ಆಗ್ತಿದೆ. ಫೆಬ್ರವರಿ 14ರಿಂದ 19ರವರೆಗೆ ನಿರಂತರವಾಗಿ ದೇವತಾ ಕಾರ್ಯ ನಡೆಯಲಿಕ್ಕಿದೆ. ಈ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ನಮ್ಮ ಸಮಾಜದವರು ಹಾಗೆ ಇತರ ಸಮಾಜದವರು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ದೇವರ ಒಂದು ಕಥೆಗೆ ಪಾತ್ರರಾಗಿರ್ತೇವೆ. ಹಾಗೆ ಕಳೆದ 2005 ಇಸ್ವಿಯಲ್ಲಿ ಬ್ರಹ್ಮಕಲಶ ಆಗಿದೆ. ನಂತರ 20 ವರ್ಷದ ನಂತರ ಈಗ ಒಂದು ಬ್ರಹ್ಮಕಲಶ ಮಾಡುವಂಥ ವಿವಿಧ ಕಾಮಗಾರಿಗಳೊಂದಿಗೆ ನವೀಕರಣ, ದೇವಸ್ಥಾನ ಸಂಪೂರ್ಣವಾಗಿ ನವೀಕರಣಗೊಂಡು ವಿವಿಧ ಕಾಮಗಾರಿಯೊಂದಿಗೆ ಈ ಒಂದು ಕೆಲಸದ ನಡೀತಾ ಇದೆ. ಇವತ್ತಿನ ಒಂದು ದಿವಸದಲ್ಲಿ ಅಂತಿಮ ಹಂತ ತಲುಪಲಿದೆ. ಶುಕ್ರವಾರದಿಂದ ಬುಧವಾರ ತನಕ ಈ ಒಂದು ಬ್ರಹ್ಮಕಲಶದ ಕಾರ್ಯಕ್ರಮ ಸತತವಾಗಿ ನಡೀತದೆ. ಹಾಗೆ ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.